ತಂದೆ ತಮ್ಮನ್ನ ಬೀದಿ ಪಾಲು ಮಾಡಲು ಮುಂದಾಗಿದ್ದಾನೆಂದು ಮಕ್ಕಳು ಆರೋಪಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಮಕ್ಕಳನ್ನ ಬೀದಿ ಪಾಲು ಮಾಡಿದ ತಂದೆ ಇದೀಗ ಎರಡನೇ ಮದುವೆಗೆ ಮುಂದಾಗಿದ್ದು, ತಂದೆ ಕೃತ್ಯದ ವಿರುದ್ಧ ಮಕ್ಕಳು ತಿರುಗಿ ಬಿದ್ದಿದ್ದಾರೆ. ಉಡುಪಿಯ ಮಧ್ವನಗರ ನಿವಾಸಿ ಮೊಹಮ್ಮದ್ ಅಶ್ಫಕ್ ಸಾಹೇಬ್ ಎಂಬಾತ ಜಯಲಕ್ಷ್ಮಿ ಎಂಬಾಕೆಯನ್ನ ಮದುವೆಯಾಗಲು ಹೊರಟಿದ್ದು, ಇಲ್ಲಿನ ವಿವಾಹ ನೋಂದಣಿ ಕಚೇರಿಯಲ್ಲಿ ಮದುವೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಆದರೆ ಈತ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಮದುವೆಯಾಗಲು ಹೊರಟಿದ್ದಾನೆ ಎನ್ನಲಾಗಿದೆ. ಈತ ದಕ್ಷಿಣ ಕನ್ನಡ ಜಿಲ್ಲೆಯ ವಿಳಾಸದ ಜೊತೆಗೆ ಅವಿವಾಹಿತ ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಿದ್ದಾನೆ. ಇದೇ ಅಶ್ಫಕ್ 2007ರಲ್ಲಿ ಆಸಿಫಾ ಜೊತೆ ಮೊದಲ ಮದುವೆಯಾಗಿದ್ದ. ಮೊದಲ ಪತ್ನಿ ಆಸಿಫಾ ಬಾನು ಕೊರೋನಾ ಹಿನ್ನೆಲೆಯಲ್ಲಿ ಮೃತಪಟ್ಟ ಬಳಿಕ ಮಕ್ಕಳನ್ನ ಅಜ್ಜಿ ಮನೆಯಲ್ಲಿ ಬಿಟ್ಟು ಮತ್ತೆ ಮದುವೆಯಾಗಲು ಮುಂದಾಗಿದ್ದಾನೆ. ಈತನಿಗೆ 18 ವರ್ಷದ ಹಿರಿಮಗಳು, 16 ವರ್ಷದ ಮಗ ಹಾಗೂ 2.5 ವರ್ಷದ ಇಬ್ಬರು ಅವಳಿ ಮಕ್ಕಳು ಇದ್ದು, ಇದೀಗ ಇವರು ಬೀದಿ ಪಾಲಾಗಿದ್ದಾರೆ. 4 ಮಕ್ಕಳನ್ನು ಬಿಟ್ಟು ಮತ್ತೊಬ್ಬಳು ವಿವಾಹಿತ ಜೊತೆ ಮದುವೆಗೆ ಈತ ತಯಾರಿ ನಡೆಸಿದ್ದಾನೆ. ಇಸ್ಲಾಂ ಸಮುದಾಯದ ಮುಖಂಡರ ಬುದ್ಧಿವಾದಕ್ಕೂ ಕ್ಯಾರೆ ಅನ್ನದೇ ಅಶ್ಪಕ್ರಮವನ್ನ ಖಂಡಿಸಿ ಇದೀಗ ಆತನ ಮಕ್ಕಳೇ ತಂದೆ ತಮಗೆ ಅನ್ಯಾಯ ಮಾಡುತ್ತಿದ್ದಾನೆಂದು ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಅಪ್ಪ ನಮಗೆ ಒಂದು ವರ್ಷ ಆಯ್ತು ಈಗ ಅಮ್ಮಂದು ದೆತ್ತಾಗಿ. ಮತ್ತೆ ಅವರು ಅಪ್ಪ ನಮಗೆ ಖರ್ಚಿಗೆ ಸಹ ಏನು ಕೊಡ್ತಾ ಇಲ್ಲ. ಮತ್ತೆ ನಮಗೆ ಬಿಟ್ಟು ಹೋಗಿದ್ದಾರೆ. ಅಜ್ಜಿ ಮನೆಯಲ್ಲಿ ಇರೋದು ನಾವು. ಎಷ್ಟು ಜನ ಮಕ್ಕಳಿದ್ದೀರಿ? ನಾವು 4 ಮಕ್ಕಳು ಇದ್ದೀವಿ. ಒಂದು 2 ವರ್ಷ 2 ಟ್ವಿನ್ಸ್, ಮತ್ತೆ ಅಕ್ಕ 18 ಇಯರ್ಸ್, ನನಗೆ ಒಂದು 16 ಇಯರ್ಸ್ ಆಯ್ತು. ಈಗ ಬೇರೆ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾರೆ? ಈಗ ಮದುವೆ ಆಗಿ ಹೊರಟಿದ್ದಾರೆ. ಮತ್ತೆ ಅವ್ರಿಗೆ ಗೊತ್ತಿಲ್ಲ. ಶಾಲೆಗೆ ಹೋಗ್ತಿದ್ದೀರಾ? ನಾನು ITI ಮಾಡ್ತಾ ಇದ್ದೇನೆ, ಅಕ್ಕ ಡಿಗ್ರಿ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಅಮ್ಮ ಡೆತ್ ಆದ ನಂತರ ಬಂದಿಲ್ಲ ಮನೆಗೆ? ಬಂದಿದ್ದಾರೆ, ಒಂದು 6 ತಿಂಗಳು ಇದ್ರು ಒಟ್ಟಿಗೆ, ಮತ್ತೆ ಬಿಟ್ಟು ಹೋಗಿದ್ದಾರೆ. ಈಗ ಬೇರೆ ಮದುವೆ ಆಗ್ತದೆ ಅಂತ ಇಲ್ಲ, ಈಗ ಅವರಿಗೆ ನಮ್ಗೆ ಹೇಳಿಲ್ಲ, ಅವರು ಯಾರು ಸಹ ಹೇಳಿಲ್ಲ. ನಮ್ಗೆ ಒಂದು ನ್ಯೂಸ್ ಬಂತು, ಅದಕ್ಕೆ ನಾವು ಬಂದು ಇಲ್ಲಿ ನೋಡಿದದ್ದು. ಈಗ ನೀವೇನು ಆಕ್ಷೇಪಣೆ ಮಾಡಿದ್ದೀರಾ? ಈಗ ಮಾಡಿದ್ದೇವೆ, ಮದುವೆ ಅರ್ಜಿ ಕೊಟ್ಟರು ಅಂತ. ನಮ್ಗೆ ಒಂದು ನ್ಯಾಯ ಬೇಕು, ಸ್ವಲ್ಪ ಅದೇ ನಮ್ಮ ನೋಡ್ಬೇಕು. ಹಾಗೆ ಕಳೆದ ತಿಂಗಳು ಮದುವೆ ನೋಂದಣಿಗಂತ ಅರ್ಜಿ ಹಾಕಿದ್ದು ಉಡುಪಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆ ಅರ್ಜಿಯಲ್ಲಿ ತಾನೊಬ್ಬ ಅವಿವಾಹಿತ ಅನ್ನುವಂಥ ವಿಚಾರವನ್ನು ನಮೂದಿಸಿದ್ದಾರೆ. ಅದರ ವಾಸ್ತವಾಂಶ ಏನಂತಂದರೆ, ಅವರಿಗೆ 2002ರಲ್ಲಿ ಮದುವೆಯಾಗಿ ಅವರು 4 ಮಕ್ಕಳನ್ನು ಹೊಂದಿರ್ತಾರೆ. ಆ ಅರ್ಜಿಯನ್ನು ನೋಡಿದ ಕೂಡಲೇ ಅವರ ಮಕ್ಕಳು 4 ಮಕ್ಕಳು ಬಂದು ಇವತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. 2002ರಲ್ಲಿ ಮದುವೆಯಾದಂತಹ ಆರಿಫಾ ಬಾನು ಎಂಬವರನ್ನು ಮದುವೆಯಾದಂಥ ಅಶ್ಫಕ್ ನಂತರ 2020ರಲ್ಲಿ ತನ್ನ ಹೆಂಡತಿ ಕೊರೋನಾದಿಂದಾಗಿ ತೀರಿ ಹೋದ ನಂತರ ಮಕ್ಕಳಿಗೆ ಯಾವುದೇ ರೀತಿಯ ಜೀವನಾಂಶ ಆಗಲಿ, ಯಾವುದೇ ರೀತಿಯ ಖರ್ಚಿಗೆ ದುಡ್ಡಾಗಲಿ, ಯಾವುದೇ ರೀತಿಯಲ್ಲಿ ಅವರ ಕಾಳಜಿಯನ್ನು ತೋರ್ಪಡಿಸದೆ ಅವರನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ಬಂದಿರ್ತಾನೆ. ಹಾಗಾಗಿ ಆ ಮಕ್ಕಳು ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಅವರು ಅರ್ಜಿಯಲ್ಲಿ ಏನು ಅವಿವಾಹಿತ ಅಂತ ಹಾಕಿದ್ದಾರೆ ಅದರ ಬಗ್ಗೆ ಆಕ್ಷೇಪಣೆ ಹಾಕಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಬ್ ರಿಜಿಸ್ಟರ್ ಅವರು ಅದರ ಬಗ್ಗೆ ಪರಿಶೀಲನೆ ಮಾಡಿ ಕಾನೂನು ಕ್ರಮ ತಗೊಳ್ಳುವಂತಹ ಭರವಸೆಯನ್ನು